ವಿಭಿನ್ನ ಕೋಮಿನ ಜೋಡಿಗಳಿಬ್ರು ಜಾಲಿ ರೈಡ್ಗೆ ತೆರಳಿದ್ದಾಗ ಜೋಡಿಗಳನ್ನ ತಡೆದು ನಿಲ್ಲಿಸಿದಂತಹ ಸಂಘ ಪರಿವಾರದ ಕಾರ್ಯಕರ್ತರು ನೈತಿಕ ಪೊಲೀಸ್ಗಿರಿ ನಡೆಸಿರುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ. ಕಳೆದ 2 ತಿಂಗಳ ಹಿಂದೆ ಈ ಜೋಡಿಗಳಿಬ್ರು ಆಗುಂಬೆಯ ಸಿರಿಮನೆ ಫಾಲ್ಸ್ಗೆ ತೆರಳಿದ್ರು. ಇವರಿಬ್ರು ವಿಭಿನ್ನ ಕೋಮಿನವರೆಂದು ತಿಳಿದಂತಹ ಸಂಘ ಪರಿವಾರದ ಕಾರ್ಯಕರ್ತರು ಶೃಂಗೇರಿ ಬಳಿ ಅಡ್ಡ ಹಾಕಿ ನೈತಿಕ ಪೊಲೀಸ್ಗಿರಿ ನಡೆಸಿದ್ರು. ಬಳಿಕ ಇಬ್ಬರ ವಿಡಿಯೋ ಚಿತ್ರೀಕರಣ ಮಾಡಿದ್ರು. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಬಗ್ಗೆ ಯುವತಿಯ ಸಹೋದರ ಅನೈತಿಕ ಪೊಲೀಸ್ಗಿರಿ ಹಾಗೂ ವಿಡಿಯೋ ಆಗಿರುವುದರ ಕುರಿತಾಗಿ ಕಾಪು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ತನಿಖೆ ಮುಂದುವರೆದಿದೆ. ತೋರಿಸ್ರಲ್ಲ ಮೆಸೇಜ್ ನಾಟಕ ಮಾಡ್ತೀಯ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ ಇಂಥವ್ರ ಜೊತೆ ಓಡಾಡೋ ಅಂತ ಹೇಳ್ತಾರಾ? ಫಸ್ಟ್ ಟೈಮ್ ಯಾಕೆ ಗೊಪ್ಪ ಬರ್ತೀರಾ? ಆಯ್ತಣ್ಣ, ನಾವೆಂತ ಮಾತಾಡುದಿಲ್ಲ. ಪೊಲೀಸ್ ಬರ್ತಾರೆ ಹೇಳಿ ಫೋನ್ ಲೈಫ್ ಎಲ್ಲರೂ ಸಹ ಹೋಗ್ತದೆ. ನಿಮ್ನೇನು ಇದಕ್ಕೆ ಹಾಕಲ್ಲ. ಲೈಫ್ ಇಷ್ಟೆಲ್ಲ ಆಗೋದು ನ್ಯೂಸ್ ನೋಡಲ್ವಾ? ಕೆಲಸ ಹೋಗೋದನ್ನು ನಿಲ್ಲಿಸ್ತಾರೆ. ತಮ್ಮ ಅವರ ಕ್ಲೋಸ್ ಫ್ರೆಂಡ್ ನಂಬರ್ ಕೊಡಿ. ತಮ್ಮ ನಂಬರ್ ಅಂದ್ರೆ ನಿಮ್ಮ ಫ್ರೆಂಡ್ ಇದ್ ನಂಬರ್ ಕೊಡುದಾ? ಮನೆ ನಂಬರ್ ಇಸ್ಕೊ. ತಮ್ಮ ನಂಬರ್ ಅದೇ ಅಲ್ಲ, ಅದು ಬಿಡಿ. ಸ್ಟೇಷನ್ ಅಲ್ಲಿ ಇಸ್ಕೊತಾರೆ ಅಷ್ಟೇ. ಬೇಡ ಸರ್, ನನ್ನ ಲೈಫ್ ಕಾಲಿಗೆ ಬೀಳ್ತೀನಿ. ಲೈಫ್ ಅಲ್ಲ, ದೇಶದಲ್ಲೂ ಅಷ್ಟೇ ಕೇಳ್ತಾರೆ. ಫ್ರೆಂಡ್ಸ್ ಅನ್ನಿ ಮುಗೀತು. ಸರೌಂಡಿಂಗ್ ಬೇಜ ಹಣ ಮುಚ್ಚಾಲೆ. ನೀನು ಮತ್ತೆ ಹೇಳ್ತಿದ್ದ ಈಗ ಬಾಯ್ ಕೆಟ್ಟ ಬರ್ಸ್ ಬರ್ಸ್ಬೇಡ. ಮತ್ತೆ ಹೋಗ್ಬಿಡಿ ಅತ್ಲಾಗ. ಏನಕ್ಕೆ ಬದುಕ್ತೀರಾ ಇಂಥವ್ರ ಜೊತೆ ಬರೋ ಬದಲು? ಎಂತ ಫ್ರೆಂಡ್ಸ್? ಬೇರೆ ಯಾರು ಫ್ರೆಂಡ್ಸ್ ಸಿಗುದಿಲ್ಲ ನಿಮ್ಗೆ? ನಾನು ಇಲ್ಲಿ ಬಸ್ ಇಟ್ಟು ಹೋಗ್ತಾನೆ. ಇಲ್ಲ ಮನೆಯವ್ರಿಗೆ ಫ್ರೆಂಡ್ಶಿಪ್ ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಉಂಟಣ್ಣ. ಎಲ್ಲಿದು ಊರಲ್ಲಿ? ನಿಮ್ದು ಊರಲ್ಲಿ? ಊರು ಯಾವ್ದು? ಅಲ್ಲ ಫ್ರೆಂಡ್ ಅಲ್ಲ, ಕಾಂಟ್ಯಾಕ್ಟ್ ಹೇಗೆ ಬಿಡ್ತೀರಾ? ಫ್ರೆಂಡ್ ಅಲ್ಲ, ಈಗ ಸಿಕ್ಕು ಬಿದ್ಮೇಲೆ ಅಲ್ಲ ಫ್ರೆಂಡ್. ಮತ್ತೆ ಕಾಂಟ್ಯಾಕ್ಟ್ ಬಿಡ್ತೇನೆ ಹೇಳ್ತೀರಾ? ಮುಸ್ಲಿಂ ಹುಡುಗ ಅಂತ ಹೇಳಿದಲ್ಲ. ಹಾ, ನಿಮ್ಗೆ ಗೊತ್ತಿರ್ಲಿಲ್ವಾ ಮುಂಚೆ? ತಮ್ಮನಿಗೆ ಗೊತ್ತು, ಫ್ರೆಂಡ್ಸ್ ಅನ್ ಗೊತ್ತು. ಈಗ ಹೊರಗೆ ಬಂದದನ್ನು ಗೊತ್ತಾಗ ಅಲ್ಲ, ಅದು ಆದ್ರೂ ಗೊತ್ತಾಗಲ್ವಾ ಬರ್ಬೇಕಾದ್ರೆ ಏನೇನು ಆಗ್ತಿದೆ ಅಂತ ಗೊತ್ತು ತಾನೆ? ನಿಮ್ಮ ಅತ್ತೆ ಮಾತ್ರ ಬಿಡಿ. ಸ್ಟೇಷನ್ಗೆ ಗೊತ್ತಾದ್ರೆ ನನ್ನ ಲೈಫ್ ಸ್ಪಾಯ್ಲ್ ಆಗ್ತದಣ್ಣ. ಅದೇ ಇಲ್ಲ